ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತಾ ನಮ್ಮ ಟಿವಿಯು ಕೂಡ ಇವತ್ತು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಹಾಗೆಯೇ ನಮ್ಮ ಸೌರುಷಿ ಅಡುಗೆ ಮನೆಯಲ್ಲಿ ಕೂಡ ಇವತ್ತು ಹೊಸ ವರ್ಷದ ಮೊದಲನೇ ಎಪಿಸೋಡು ಭರ್ಜರಿಯಾಗಿ ನಡೀತಾ ಇದೆ. ಹಾಗಾಗಿ ಇವತ್ತಿನ ಈ ಎಪಿಸೋಡಲ್ಲಿ ಏನು ಮಾಡೋದು, ಏನು ಸ್ಪೆಷಲ್ ಮಾಡೋದು ಎಲ್ಲವನ್ನ ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೋಡುವ. ಹಾಗಾದರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ಕಳೆದ ವರ್ಷ ಏನು ಸೌರುಚಿಯನ್ನು ನೋಡಿದ್ರಾ, ಏನು ಸ್ಪೆಷಲ್ ಡಿಶಸ್ ನೋಡಿದ್ರಾ, ಈ ವರ್ಷವೂ ಕೂಡ ಹಾಗೆಯೇ ಸ್ಪೆಷಲ್ ಆದಂತಹ ಅಡುಗೆಗಳು ನಿಮಗೆ ನಾವು ತೋರಿಸ್ತಾ ಇದ್ವಿ. ಹಾಗೆಯೇ ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡುವುದು ಅಂತ ನೋಡಲಿಕ್ಕೆ ದಿವ್ಯಾ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆನೇ ನಾವು ಏನು ಇವತ್ತು ಹೊಸ ವರ್ಷಕ್ಕೆ ಗಮ್ಮತ್ ಮಾಡ್ತೀರಾ ಅಂತ ಕೇಳುವ. ಹಾಗಾದ್ರೆ ದಿವ್ಯಾ ಶೆಟ್ಟಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಬನ್ನಿ. ನಮಸ್ತೆ ಮ್ಯಾಮ್. ನಮಸ್ತೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಸಹ ನಮ್ಮ ಕಡೆಯಿಂದ ಹಾಗೂ ನಮ್ಮ ಟಿವಿ ವೀಕ್ಷಕರಿಗೆ ಸಹ ಹೊಸ ವರ್ಷದ ಶುಭಾಶಯ ತಿಳಿಸ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು. ಏನು ಇವತ್ತು ಹೊಸ ವರ್ಷಕ್ಕೆ ಏನು ಸ್ಪೆಷಲ್ ಆಗಿ ನೀವು ತಯಾರಿ ಮಾಡಿಕೊಂಡಿದ್ದೀರಾ? ಅಂದ್ರೆ ಅಡಿಗೆಯಲ್ಲೆಲ್ಲ ಏನು ಲೈಫಲ್ಲಿ ಹೇಗೆ ಕಳೆದ ವರ್ಷಕ್ಕಿಂತ ಈ ವರ್ಷವನ್ನು ಹೇಗೆ ತಗೊಳ್ತೀರಾ? ಹಾಗೆಯಾ? ಅಂದ್ರೆ ಕಳೆದ ವರ್ಷ ಎಲ್ಲ ನಾವು 2-3 ವರ್ಷದಿಂದ ಕೊರೋನಾ ಅಂತ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಆದ್ರೂ ಲಾಸ್ಟ್ ಇಯರ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಇನ್ನು ಈ ವರ್ಷ ಸಹ ಅಂತದೇನು ಪ್ರಾಬ್ಲಮ್ ಬರೋದು ಬೇಡ ಅಂತ ಹೇಳಿ ಫಸ್ಟಿಗೆ ನಾವು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇವೆ. ಈ ವರ್ಷ ಏನೇ ಇದ್ರು ಒಳ್ಳೆಯದಾಗಲಿ. ಕಳೆದ ವರ್ಷ ಏನು ಒಳ್ಳೇದು ಕೆಟ್ಟದ್ದು ಏನಾಗಿದೆ ಅದನ್ನ ಅಲ್ಲಿಗೆ ಬಿಟ್ಟು 2023ಕ್ಕೆ ನಾವು ಕಾಲಿಡೋಣ ಅಂತ ಹೇಳಿ. ಹೌದು. ಓಕೆ, ಹಾಗಾದ್ರೆ ಇವತ್ತು ನಮ್ಮ ಸೌರುಷಿ ಅಡುಗೆ ಮನೆಯಲ್ಲಿ ನೀವು ಹೊಸ ವರ್ಷಕ್ಕೆ ಮೊದಲ ಅಡುಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? 2 ಟೈಪ್ಸ್ ನಾನು ನಾರ್ತ್ ಇಂಡಿಯನ್ ಡಿಶಸ್ ಮಾಡ್ತಾ ಇದ್ದೇನೆ. ನಾರ್ತ್ ಇಂಡಿಯನ್ ಡಿಶ್. ಹೌದು. ಓಕೆ, ಹೊಸ ವರ್ಷದ ಸ್ಪೆಷಲ್ ಆಗಿ. ಹೌದು. ಓಕೆ, ಹಾಗಾದ್ರೆ ಅದನ್ನು ಮಾಡಕ್ಕೆ ಅಡುಗೆ ರೂಮಿಗೆ ಹೋಗುವಲ್ಲ? ಓಕೆ, ಬನ್ನಿ. ಎಸ್ ಮ್ಯಾಮ್, ನಾವು ಹೊಸ ವರ್ಷಕ್ಕೆ ಅಡುಗೆ ಮನೆಗೆ ಬಂದಾಯ್ತು. ಏನು ಇವತ್ತು ನಾರ್ತ್ ಇಂಡಿಯನ್ ಸ್ಪೆಷಲ್ ಅಂತ ಸ್ಪೆಷಲ್? ಏನು ಫಸ್ಟಿಗೆ ಮಾಡೋದು? ನಾನೀಗ ಪಂಜಾಬಿ ಸ್ಟೈಲಲ್ಲಿ ನಾನು ಟೊಮೆಟೊ ರೈಸ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಪಂಜಾಬಿ ಸ್ಟೈಲಲ್ಲಿ. ಹೌದು. ನಾವಾಗದೆ ಆಕ್ಚುಲಿ ಇವತ್ತು ಪಂಜಾಬಿ ರುಮಾಲೆಲ್ಲ ಕಟ್ಕೊಂಡು ಅಲ್ವಾ, ಆದ್ರೆ ಇದು ನ್ಯೂ ಇಯರ್ ಸ್ಪೆಷಲ್ ಅಲ್ವಾ, ಹಾಗೆ ಒಂದು ಸ್ಪೆಷಲ್ ಆಗಿ ನಾನು ಟೊಮೆಟೊ ರೈಸ್. ಹೌದು. ಓಕೆ, ಫಸ್ಟಿಗೆ ಎಂತ ಮಾಡುವ? ಈಗ ಫಸ್ಟಿಗೆ ನಾವೀಗ ಮಸಾಲ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆ ಇಟ್ಕೊಳ್ಳುವ. ಎಲ್ಲ ಕೆಲವು ಇದೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಆಯಿಲ್ ಹಾಕಬೇಕಾ? ಹಾಂ, ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳುವ. ಸ್ವಲ್ಪ ಬಿಸಿ ಆಗಲಿ ಇದು. ಓಕೆ, ನಾವು ಸನ್ ಪ್ರೀಮಿಯಂ ರಿಫೈನ್ಡ್ ಆಯಿಲನ್ನು ಹಾಕ್ತಿದ್ದೀವಿ. ಸಾಕಾ? ಹಾಂ, ಸ್ವಲ್ಪ ಹಾಕಿ ಒಂದು 2 ಸ್ಪೂನ್ ಅಷ್ಟು ಬೇಕಾಗ್ತದೆ. ಸಾಕು. ಇದೀಗ ಆಯಿಲ್ ಈಗ ಸ್ವಲ್ಪ ಬಿಸಿ ಆಗಲಿ. ಆಯಿಲ್ ಅಂದರೆ ಇದೆಂತ ಒಗ್ಗರಣೆಗೆ ಅಥವಾ ಹೇಗೆ? ಇಲ್ಲ, ಇದೀಗ ನಾವು ಇದೆಲ್ಲ ಫ್ರೈ ಮಾಡ್ಕೊಳ್ಳಿಕ್ಕೆ, ಅದಕ್ಕೆ ಮಸಾಲೆಗೆ ಫ್ರೈ ಮಾಡಿಕೊಂಡು. ನಾನು ಹೇಳಿ, ನೀವು ಹೊಸ ವರ್ಷಕ್ಕೆ ಮನೆಯಲ್ಲಿ ಏನು ಮಾಡಿದ್ದೀರಿ ಇವತ್ತು ಸ್ಪೆಷಲ್ ಆಗಿ? ಮನೇಲಿ ಸ್ವೀಟ್ ಮಾಡಿದ್ದೇವೆ. ಹಾಗೆ ಮನೆಯಲ್ಲಿ ಮತ್ತೆ ಮಕ್ಕಳಿಗೆ ಒಂಥರ ನ್ಯೂ ಇಯರ್ದು ಇದು. ಮತ್ತೆ ಅರ್ಧ ಈಗ ಗೊತ್ತುಂಟು ಎಲ್ಲ ಆನ್ಲೈನ್ ಶಾಪಿಂಗ್ ಎಲ್ಲ ಆನ್ಲೈನಲ್ಲಿ ವಿಶಸ್ ಮನೆಯಲ್ಲೇ ಕೂತು ಎಲ್ಲ ಆಗ್ತಾ ಉಂಟು. ಹೌದು, ಸೆಲೆಬ್ರೇಷನ್. ಹೊಸ ವರ್ಷ ಅಂತ ತಿಳಿದ್ರೆ ಸಾಧಾರಣ ಎಲ್ಲರಿಗೂ ಗೌಜಿ ಇರುತ್ತೆ. ಹೌದು. ನೋಡಿ, ಎಣ್ಣೆ ಬಿಸಿ ಆಯಿತು. ನಾನೀಗ ಕೆಂಪು ಮೆಣಸು ಒಂದು 10 ಮೆಣಸು ತಗೊಂಡಿದ್ದೇನೆ. 10 ಮೆಣಸು? 10 ಮೆಣಸು. ಇಲ್ಲ, ಖಾರ ಆಗುದಿಲ್ಲ. ಯಾಕಂದರೆ ನಾನೀಗ ತಗೊಂಡಿದ್ದಕ್ಕೆ 1 ಲೋಟ ಅಕ್ಕಿದ ಅಳತೆಯಲ್ಲಿ ಅದಕ್ಕೊಂದು 10 ಮೆಣಸು ಬೇಕಾಗ್ತದೆ. ಸ್ವಲ್ಪ ಖಾರ ಟೈಪೇ ಬರುತ್ತೆ ಹೇಗೆ? ಹೌದು, ಖಾರ ಬರ್ತದೆ.
ಅಂದ್ರೆ ನೀವು 10 ಮೆಣಸು ಹಾಕಿದಾಗ 1 ಲೋಟಕ್ಕೆ 10 ಮೆಣಸು ಅಂತ ಹೌದೌದು, ಇಲ್ಲ ಸ್ವಲ್ಪ ಖಾರ ಬೇಕಾಗ್ತದೆ. ಯಾಕಂದರೆ ನಾರ್ತ್ ಇಂಡಿಯನ್ ಅವರ ಡಿಶಸ್ ಯಾವಾಗಲೂ ತುಂಬ ಸ್ಪೈಸಿ ಆಗಿರುತ್ತೆ ಅವ್ರದ್ದು. ಈಗ ಕೊತ್ತಂಬರಿ ಒಂದು ಸ್ಪೂನ್ ಸಣ್ಣದು ಹಸಿ ಕೊತ್ತಂಬರಿಯನ್ನು ನಾನು 1 ಸ್ಪೂನ್ ಅಷ್ಟು ತಗೊಳ್ತಾ ಇದ್ದೇನೆ. ಓಕೆ, ಅಂದರೆ ಇದು ಆಲ್ರೆಡಿ ಈಗ ನಾವು ಎಣ್ಣೆಯಲ್ಲಿ ಬಿಸಿ ಮಾಡುವಾಗ ಅದನ್ನು ಹೊರಬೇಕು ಅಂತಿಲ್ಲ. ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಚೆನ್ನಾಗಿದೆ ಫ್ರೈ ಆಗಲಿ. ಫ್ರೈ ಆಗ್ತಾ ಇದೆ. ಈಗ ನಾವು ಇದಕ್ಕೆ ಬೆಳ್ಳುಳ್ಳಿ ಸಿಪ್ಪಿ ಬಿಡಿಸಿದ್ದು ಬೆಳ್ಳುಳ್ಳಿ ಒಂದು 5 ರಿಂದ 6 ಹಾಕ್ತಾ ಇದ್ದೇನೆ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಎಲ್ಲ ಟೇಸ್ಟ್ ಅಲ್ಲ? ಹೌದು. ಮತ್ತು ಶುಂಠಿ ಸಹ ಹಾಗೆ, ಬೆಳ್ಳುಳ್ಳಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ 5 ಹಾಕಿದರೆ ಒಂದು 7-8 ತುಂಡಷ್ಟು ಶುಂಠಿ ಕಟ್ ಮಾಡಿ ಹಾಕೊಳ್ಬೇಕು. ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಸ್ನೇಹಿತರಿದ್ದಾಗ. ಹೌದು, ಅಂದರೆ ಎಲ್ಲಿ ಹೋದ್ರು ಶುಂಠಿ ಬೆಳ್ಳುಳ್ಳಿ ಅಂತ ಹೇಳ್ತಾರೆ ಆ ಥರ. ಹಾಗೆ ನಾವು ಎಲ್ಲ ತಮಾಷೆ ಮಾಡ್ತೀವಿ ಫ್ರೆಂಡ್ಸ್ ಇದ್ರೆ, ಏನು ನೀವು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಥರ ಇದ್ದೀರಾ ಆ ಥರ. ಹೌದು, ಆ ಥರ ಇಲ್ಲಿ ನಮ್ಮ ಟೊಮೆಟೊ ರೈಸಿಗೆ ಕೂಡ ಶುಂಠಿ ಮತ್ತು ಬೆಳ್ಳುಳ್ಳಿ ಒಟ್ಟಿಗೆ ಹೋದು. ಹೌದು. ಇದೀಗ ಫ್ರೈ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ನೀರುಳ್ಳಿ, ಒಂದು 2 ಚಮಚದಷ್ಟು ನೀರುಳ್ಳಿ. ಎಲ್ಲ ಹಾಕಬೇಕು ಅಂತಿಲ್ಲ, ನಮಗೆ ಎಷ್ಟು ಬೇಕು ಅಷ್ಟು. ಹೌದು. ಮೆಣಸು, ಕೊತ್ತಂಬರಿ, ಈ ಜೀರಿಗೆ ಅದೆಲ್ಲ ಸ್ವಲ್ಪ ಫ್ರೈ ಆಗಲಿಕ್ಕೆ ಟೈಮ್ ಬೇಕು. ಅದಕ್ಕೆ ನಾನು ಅಂಥದ್ದನ್ನು ಫಸ್ಟ್ ಹಾಕೊಳ್ತಾ ಇದ್ದೇನೆ. ಇನ್ನು ಬಾಕಿದು ಎಲ್ಲ ಹಾಕಲಿಕ್ಕೆ ಇರುವಂಥದ್ದು ಬೇಗ ಫ್ರೈ ಆಗುತ್ತೆ. ಈಗ ಒಟ್ಟಿಗೆ ಹಾಕಿದರೆ ಎಲ್ಲ ಕಪ್ಪಾಗ್ತದಲ್ಲ, ಟೇಸ್ಟ್ ಚೇಂಜ್ ಬರುತ್ತೆ. ಹೌದು, ಸ್ವಲ್ಪ ನೀರುಳ್ಳಿದು ಕಲರ್ ಚೇಂಜ್ ಆದರೆ ಸಾಕು. ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲೆಯನ್ನು ಹಾಕೊಳ್ಳುವ. 1 ಚಕ್ಕೆ, ಮತ್ತೊಂದು 2 ರಿಂದ 3 ಏಲಕ್ಕಿ. ಇಡೀ ಹಾಕಿದ್ರಲ್ಲ? ಇಡೀ ಹಾಕಿದೆ, ಯಾಕಂದರೆ ನಾವೀಗ ಗ್ರೈಂಡ್ ಮಾಡ್ಕೊಳ್ತೇವಲ್ಲ. ಹೌದು. ಮತ್ತೊಂದು ಫ್ಲವರ್, ಮತ್ತು 2 ರಿಂದ 3 ಲವಂಗ. ಒಳ್ಳೆ ಹೊಸ ವರ್ಷಕ್ಕೆ ನೀವು ಒಳ್ಳೆ ಡಿಶ್ ಮಾಡಿ ಮನೆಯಲ್ಲೇ ರೆಡಿ ಮಾಡಿಕೊಂಡು. ಹೌದು, ಹೊಸ ವರ್ಷ ಹೇಳುವಾಗ ಆರಾಮ್ ಟೈಮ್ ಇರುತ್ತೆ ನಮಗೆ. ಹಾಗೆ ಈ ಮಸಾಲೆ ಅಂಥದ್ದೆಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ತಗೊಳ್ತಾ ಇದ್ದೇನೆ. ಸ್ವಲ್ಪ ಸಾಕು. ಹೌದು, ಇದು ಈ ಥರ ಮಿಕ್ಸ್ ಮಾಡಿ ನಮಗೆ ಹೀಗೆ ಶೇಖರಣೆ ಮಾಡಿ ಇಟ್ಕೊಳ್ಬೋದಾ? ಇಲ್ಲ, ಇದು ಪೇಸ್ಟ್ ಮಾಡ್ಕೊಳ್ತೇವಲ್ಲ, ಹಾಗೆ ನಮಗೆ 1 ಟೈಮಿಗೆ ಮಾತ್ರ. ಇದು ಪೌಡರ್ ಅಲ್ಲ. ಪೌಡರ್ ಆದರೆ ನಮಗೆ ಸ್ವಲ್ಪ ದಿನ ಇಟ್ಕೊಳ್ಬೋದು. ಇದು ಪೇಸ್ಟ್. ಇದು ಆಗಾಗಲೇ ತಯಾರಿಸ್ಕೊಂಡು ನಾವು ಮಾಡಬೇಕಾಗುತ್ತೆ. ಇನ್ನು ಸ್ವಲ್ಪ ಜೋರು ಇಡ್ತಾ ಇದ್ದೇನೆ ಸ್ಟವ್. ಲಾಸ್ಟಿಗೆ ಸ್ವಲ್ಪ ಟೊಮೆಟೊ, ಪಂಜಾಬಿ ಟೊಮೆಟೊ ರೈಸ್. ಹೌದು, ಅದಕ್ಕೆ ಟೊಮೆಟೊ ಹಾಕ್ಲಿಕ್ಕೆ. ಹೌದು. ಟೊಮೆಟೊ ನೆಕ್ಸ್ಟ್ ಹಾಕ್ಲಿಕ್ಕೆ ಉಂಟಾ? ಇಲ್ಲ, ಇದೆ ನೆಕ್ಸ್ಟ್ ಇದೆ. ಇದು ಸ್ವಲ್ಪ ನಮಗೆ ಮಸಾಲೆಗೆ ಸಹ ಬೇಕಾಗ್ತದೆ. ಹೌದು, ಎಲ್ಲ ಮಿಕ್ಸ್ ಆದಾಗ ಅದರ ಫ್ಲೇವರ್ ಬೇರೆ ಬರ್ತದೆ. ಹೌದು. ಈಗ ರೆಡಿ ಆಗ್ತಾ ಇದೆ. ಸಾಕು, ಇವಾಗ ಆಫ್ ಮಾಡ್ಕೊಳ್ಳೋಣ. ಟೊಮೆಟೊ ಹಾಕಿದ ಕಾರಣ ಸ್ವಲ್ಪ ಬೇಗ ಇದಾಗುತ್ತೆ. ಹೌದು. ಈಗ ಇದೊಂದು ಚೂರು ತಣ್ಣ ಆದಮೇಲೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಹೇಳಿ ಮ್ಯಾಮ್, ಈಗ ಹೊಸ ವರ್ಷ ಅಂತ ಬಂದಾಗ ಆಲ್ರೆಡಿ ಹೇಳಿದರೆ ಏನು ಹೊಸ ವರ್ಷಕ್ಕೆ ಏನೇನು ಆಗಬಾರ್ದು, ಏನೇನು ಆಗಬೇಕು ಅಂತ. ಈಗ ಹೊಸ ವರ್ಷಕ್ಕೆ ಏನೇನು ಐಡಿಯಾಸ್ ಇಟ್ಕೊಂಡಿದ್ದೀರಾ? ಏನೇನು ಮಾಡಬೇಕು ಅಥವಾ ಹೊಸ ವರ್ಷಕ್ಕೆ ಅಂದರೆ ಅದೇ ನೋಡಿ, ಎಲ್ಲ ಹೊಸತನ. ಹೊಸ ವರ್ಷ ಅಂತ ಹೇಳುವಾಗ ಹೊಸತನ. ಈಗ ನಮ್ಮ ಕ್ಯಾಲೆಂಡರ್ ಪದ್ಧತಿಯಲ್ಲಿ ನಮಗೆ ಜನವರಿ 1ರಿಂದ ಹೊಸ ವರ್ಷ ಆಚರಣೆ ಸಹ ನಮಗೆ ಬೇಕು. ಹಾಗೂ ನಮ್ಮ ಹಿಂದೂ ಪ್ರಕಾರವಾಗಿ ಇನ್ನು ನಾಡ್ದಿನ ಯುಗಾದಿ ಬರುವಾಗ ಸಹ ಹೊಸ ವರ್ಷ, ಅದರ ಆಚರಣೆನೇ ಬೇರೆ. ಹೌದು, ಹೊಸ ವರ್ಷ. ಆದರೆ ದೇಶಾದ್ಯಂತ, ಪ್ರಪಂಚಾದ್ಯಂತ ಹೊಸ ವರ್ಷ ಅಂದರೆ ನಾವು ಜನವರಿ 1ಗೆ ಒಂದು ಪ್ರಾರಂಭಿಸ್ತೇವೆ. ಹಾಗೆ ಇದು ಜಾಸ್ತಿ ನಮ್ಮ ಈ ಮಕ್ಕಳಿಗೆ, ಸ್ಟೂಡೆಂಟ್ ಅವರಿಗೆ ಒಂಥರ ಖುಷಿ ವಾತಾವರಣ ಹೊಸ ವರ್ಷ ಅಂತ ಹೇಳುವಾಗ. ಅವರು ಒಂದು ಡಿಫ್ರೆಂಟ್ ಆಗಿ ಎಂಜಾಯ್ಮೆಂಟ್ ಮಾಡ್ತಾರೆ. 2022 ಹೋಗಿ 23 ಬಂದಾಗ ಅದೊಂದು ಬೇರೆ ಸ್ಟೇಟಸ್ ಎಲ್ಲ ಬೇರೆ. ಏನು ನಾವು ಯುಗಾದಿಯನ್ನು ನಾವು ಹೇಗೆ ಒಂದು ಹಬ್ಬದ ತರ ಆಚರಣೆ ಮಾಡ್ತೇವೋ, ಇದನ್ನು ಸೆಲೆಬ್ರೇಷನ್ ತರ. ಹೌದು. ಸಾಕು, ಈಗ ನಾವು ಮಿಕ್ಸಿಗೆ ಹಾಕೊಳ್ಳುವ. ಮಿಕ್ಸಿಗೆ ಹಾಕಿ ಮಿಕ್ಸರ್ ರೆಡಿ.
ತುಂಬ ಸಣ್ಣಗೆ ಪೇಸ್ಟ್ ಸಹ ಆಗಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಈಗ ನಾರ್ಮಲ್ ಶಾಪಲ್ಲಿ ಸಿಗುವಂಥ ಅಷ್ಟು ಪೇಸ್ಟ್ ಹುಡಿ ಆಗಬಾರ್ದು. ಈಗ ನೀರು ಹಾಕ್ತೀವಲ್ಲ, ನೀರು ಹಾಕ್ತೀವಿ. ಹೌದು, ಸ್ವಲ್ಪ ನೀರು ಸ್ವಲ್ಪ ಸಾಕು, ಯಾಕಂದರೆ ಟೊಮೆಟೊ ಇದೆ, ಜಾಸ್ತಿ ನೀರು ಬೇಡ. ಒಂದು 2 ಸ್ಪೂನಷ್ಟು ನೀರು ಸಾಕು. ಹಾಂ, ಸಾಕು. ಹಾಂ, ಸ್ವಲ್ಪ ನೀರು ಹಾಕಬೇಕಾ? ಒಮ್ಮೆ ನಾವು ನೋಡಿಕೊಳ್ಳುವ, ನಮಗೆ ಬೇಕಾದ ಅದಕ್ಕೆ ರೆಡಿ ಆಗಿದೆಯಾ ಹೇಳಿ. ಬೇಡ, ಈಗ ಸರಿ ಕರೆಕ್ಟ್ ಆಗಿದೆ. ಹೌದು, ಚಟ್ನಿ ಥರ ಆಗಿದೆ. ಚಟ್ನಿ ಥರ ಆಗಿದೆ. ಹೌದು, ನಮ್ಗೆ ಈ ಥರನೇ ಆಗಬೇಕು. ತುಂಬ ನೀರು ಜಾಸ್ತಿನೂ ಆಗಬಾರ್ದು, ಪೇಸ್ಟ್ ಥರ ಸಹ ಆಗಬಾರ್ದು. ಈಗಿರಲಿ, ನಾವೀಗ ಒಂದು ಕುಕ್ಕರ್ ಇಟ್ಕೊಳ್ಳುವ. ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ಆಯಿಲ್ ಹಾಕ್ಲಿಕ್ಕೆ ಉಂಟಾ? ಫಸ್ಟಿಗೆ ನಾವು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳುವ, ಬಿಸಿ ಆಗಲಿ ಆಯಿಲ್. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮದಲ್ಲೂ ಮನೆಯವರೆಲ್ಲರೂ ನಾವು ಯೂಸ್ ಮಾಡೋದೇ ಇದನ್ನೇ. ಆಯಿಲ್ ಮತ್ತು ತುಪ್ಪ ಮಿಕ್ಸ್ ಆದಾಗ ಹೇಗಾಗ್ತದೆ? ಅದು ಟೇಸ್ಟ್ ಸ್ವಲ್ಪ ಬೇರೆ ಬರ್ತದೆ. ಹೌದು, ಯಾಕಂದರೆ ಆಯಿಲ್ ಬಿಸಿ ಆದಮೇಲೆ ನಾವು ತುಪ್ಪ ಹಾಕಬೇಕು, ಯಾಕಂದರೆ ತುಪ್ಪ ಬೇಗ ಬಿಸಿ ಆಗ್ತದೆ ಅದು. ಹಾಗೆ ಆಯಿಲ್ ಈಗ ಬಿಸಿ ಆಗ್ತಾ ಇದೆ. ನಾವು ಈಗ ಅದಕ್ಕೊಂದು ತುಪ್ಪ ಎಷ್ಟು ಆಯಿಲ್ ಹಾಕಿದ್ದೇವೆ ಅಷ್ಟೇ ತುಪ್ಪ ಹಾಕ್ಕೊಂಡ್ರೆ ಆಯಿತು. ಈಗ ಬಿಸಿ ಆಗ್ತಾ ಇದೆ ಎರಡು ಸಹ. ನಾವು ಇದಕ್ಕೆ ನಾರ್ಮಲಿ ಪಲಾವ್ ಎಲೆ ಹೇಳಿ ಯೂಸ್ ಮಾಡ್ತೇವಲ್ಲ, ಅದನ್ನು ಒಂದು ಹಾಕ್ಕೊಳ್ಳುವ. ಬಿಸಿಯಾಗಿದೆ ಇದಕ್ಕೆ. ಇದಕ್ಕೆ ಸಹ ಹಾಗೆ ಚಕ್ಕೆ, ಒಂದೆರಡು ಏಲಕ್ಕಿ, ಅದೆಲ್ಲ ಒಂದು ಫ್ಲೇವರ್ ಕೊಡ್ತದೆ ಚೆನ್ನಾಗಿ. ಆಲ್ರೆಡಿ ನಾವು ಈಗ ಮಿಕ್ಸಿಗೆ ಹಾಕಿದ್ದೇವೆ ಇದಕ್ಕೆ, ಆದ್ರೂ ಸಹ ಅದೊಂದು ಫ್ರೈ ಆಗಿ ನಮಗೆ ಬಾಯಲ್ಲಿ ಸಿಗುವಾಗ ಅದರ ಟೇಸ್ಟೇ ಬೇರೆ. ಅದನ್ನು ನಾವು ಅಮ್ಮನಿಗೆಲ್ಲ ಬೈಕೊಂಡು ಆ ಥರ ಆದರೆ ಅದು ಹಾಕಿದಾಗ ಅದರದ್ದು ಟೇಸ್ಟ್ ಬೇರೆ ಮಾತ್ರ. ಹೌದು, ನೋಡಿ ಬಿಸಿ ಆಗ್ತಾ ಇದೆ, ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಿದು. ನೀರುಳ್ಳಿ ಸ್ವಲ್ಪ ಜಾಸ್ತಿಯೇ ತಗೊಳ್ಬೇಕು ನಾವು ಇದಕ್ಕೆ. ರೈಸ್ ಐಟಮ್ ಈಗ ನಾರ್ಮಲ್ ಫ್ರೈಡ್ ರೈಸ್ ನೀರುಳ್ಳಿ ಬೇಕೇ ಬೇಕಾಗ್ತದೆ. ನಾನೀಗ ಒಂದು 2 ನೀರುಳ್ಳಿ ಅಷ್ಟು ಹಾಕೊಂಡಿದ್ದೇನೆ ಇದರಲ್ಲಿ. ನೀರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು ಇದರಲ್ಲಿ. ನೋಡಿ, ಈಗ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಾವೀಗ ಇದಕ್ಕೆ ಸ್ವಲ್ಪ ಬಟಾಣಿ ಹಾಕೊಳ್ಳುವ. ಬಟಾಣಿ ನೀವು ಇದು ನೆನೆಸಿಟ್ಟ ಬಟಾಣಿ. ಈಗ ಇದರೊಟ್ಟಿಗೆ ನಾವು ಬೇಯಿಸ್ಕೊಂಡ್ರೆ ಆಯ್ತು. ಇದು ಸಹ ಒಂದು 2 ಸ್ಪೂನ್ ಅಷ್ಟು ಇದೆ, ಹಾಕೊಂಡಿದ್ದೇನೆ. ಬಟಾಣಿಯನ್ನು ಮಾತ್ರ ಒಂದು ದಿವಸಕ್ಕೆ ಮೊದಲೇ ನೆನೆಸಿಟ್ಕೊಳ್ಬೇಕು. ಹೌದು, ಇದ್ರೆ ಹಸಿ ಬಟಾಣಿ ಸಹ ಸಿಗ್ತದೆ. ಹಸಿ ಸಿಗ್ತದೆ. ಈಗ ಟೊಮೆಟೊ ರೈಸ್ ಹೇಳುವಾಗ ಟೊಮೆಟೊ ಸ್ವಲ್ಪ ನಾವು ಜಾಸ್ತಿಯೇ ತಗೊಳ್ಬೇಕು. ಎಲ್ಲ ಕಡೆ ಟೊಮೆಟೊ ಯೂಸ್ ಮಾಡಬೇಕು. ನೀವು ಮಿಕ್ಸಿಯಲ್ಲಿ ಕೂಡ ಟೊಮೆಟೊ ಯೂಸ್ ಮಾಡಿದ್ದೇವೆ. ಈಗ ನಮಗೆ ಇದಕ್ಕೆ ಸಹ ಫ್ರೈಗೆ ಸಹ ಟೊಮೆಟೊ ಬೇಕಾಗ್ತದೆ. ಈಗ ಇದರಲ್ಲಿ 2 ಟೊಮೆಟೊ ಅಷ್ಟಿದೆ, ನಾನು ಹಾಕೊಳ್ತಾ ಇದ್ದೇನೆ. ಟೊಮೆಟೊವನ್ನು ಬಿಟ್ಟುಕೊಡ್ಲಿಕ್ಕೆ ಇಲ್ಲ. ಹೌದು, ಪಂಜಾಬಿ ಟೊಮೆಟೊ ರೈಸಲ್ಲಿ ಟೊಮೆಟೊ ಮೇನ್. ಹೌದು, ನಾನೀಗ ಸ್ವಲ್ಪ ಸ್ಪೂನ್ ಕೊಡಿ ಸಾಲ್ಟ್ ಹಾಕ್ತೇನೆ. ಟೇಸ್ಟಿಗೆ ಎಷ್ಟು ಬೇಕೋ ಈಗಲೇ ಹಾಕ್ಕೊಳ್ಳುವ. ನೀವು ರೈಸಿಗೆ ಮಿಕ್ಸ್ ರೈಸ್ ಇಲ್ಲ. ಹೌದು, ಬೇಕಾದಷ್ಟು ಹಾಕ್ಕೊಂಡ್ರೆ ಆಯಿತು. ಈರುಳ್ಳಿ ಟೊಮೆಟೊ ಫ್ರೈ ಮಾಡುವಾಗ ನಾವು ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಅದು ಫ್ರೈ ಆಗಿ ಮೆಲ್ಟ್ ಆಗ್ತದೆ, ಬೇಯ್ತದೆ ಅದು ಬೇಗ. ಉಪ್ಪಿನೊಟ್ಟಿಗೆ. ಹೌದು, ಉಪ್ಪು ಹಾಕಿದ ಬೇಗ ಬೇಯ್ತದೆ. ಹೌದು, ಈಗ ನಾವು ಇದಕ್ಕೆ ಅವಾಗ ನಾವು ತಯಾರಿಸಿದ ಮಸಾಲೆಯನ್ನು ಹಾಕೊಳ್ಬೇಕು. ನಾರ್ಮಲ್ ಆಗಿ ಹೊಸ ವರ್ಷಕ್ಕೆ ನೀವು ನಿಮ್ಮದು ಸಂಘಟನೆ ಆ ಥರ ಏನಿಲ್ವಾ? ಸ್ತ್ರೀ ಶಕ್ತಿ ಆ ಥರ ಏನಾದರೂ? ಇಲ್ಲ, ನಮ್ಮದು ಇದು ಇದೆ, ಎಲ್ಲ ಫ್ರೆಂಡ್ಸ್ಗಳೇ ಇದ್ದಾರೆ. ಎಲ್ಲ ಈವ್ನಿಂಗ್ ಟೈಮಲ್ಲಿ ಏನಾದ್ರು ಒಂದು ಹೊಸ ವರ್ಷದ್ದು ಆ ದಿನವೇ ಸಾಧ್ಯ ಆಗದಿದ್ರು ಜನವರಿ ತಿಂಗಳಲ್ಲಿ ಯಾವಾಗಾದ್ರೂ ಒಮ್ಮೆ ಸೆಲೆಬ್ರೇಷನ್ ಒಮ್ಮೆ ನಾವು ಮಾಡ್ತೇವೆ. ಕೂತು ಮಾತಾಡಿ ಹೊಡೆದು ಬೆಳಿಗ್ಗೆ ಹೋದವರು ಮಧ್ಯಾಹ್ನ ಬರುದು ಈ ತರ ಆ ಥರ ಎಲ್ಲ ಯಾರ್ದಾರೊಬ್ಬರ ಮನೆಯಲ್ಲಿ ನಾವೆಲ್ಲ ಸೇರ್ಕೊಳ್ತೇವೆ ಒಟ್ಟಿಗೆ. ಹೌದು, ಹೆಣ್ಮಕ್ಳ ಪಟ್ಟಂಗ ತಿಳಿದ್ರೆ ಹಾಗೆ ಇರುತ್ತೆ. ಹೌದು, ಅಂದ್ರೆ ಅಲ್ಲಿ ಸ್ಟಾರ್ಟಿಂಗ್ ಎಂಡವರೆಗೆ ನಮ್ಮ ಬಟ್ಟೆ ಬಗ್ಗೆ, ಸೀರೆ ಬಗ್ಗೆ, ಜ್ಯುವೆಲರ್ಸ್ ಬಗ್ಗೆ ಅದೇ ಜಾಸ್ತಿ.
ಇದೀಗ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎಲ್ಲ ಹಾಕಿದ್ದೇವಲ್ಲ ಅದೆಲ್ಲ ಸೈಡಲ್ಲಿ ಬಿಡಬೇಕೀಗ. ಅಷ್ಟೊತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಸೈಡಲ್ಲಿ ಸನ್ ಪ್ರೀಮಿಯಂ ಆಯಿಲ್ ಸೈಡಲ್ಲಿ ಬರ್ತಾ ಇರಬೇಕು. ಹೌದು. ನಮ್ಮ ಈ ಸನ್ ಪ್ರೀಮಿಯಂ ಆಯಿಲು ತುಪ್ಪ ಎರಡು ಮಿಕ್ಸ್ ಆಗುವಾಗ ಅದರ ಫ್ಲೇವರ್ ಚೇಂಜಸ್ ಬರುತ್ತೆ. ಅದು ಹೌದು, ಟೇಸ್ಟ್ ಕೊಡುತ್ತೆ. ಸ್ಮೆಲ್ ಈಗ ಬರ್ತಾ ಇರ್ಬೋದು ನಿಮಗೆ, ಬರ್ತಾ ಇದೆ. ಹೌದು. ಈಗ ನಾವು ಇದಕ್ಕೆ ಆಗ ನೆನೆಸ್ಕೊಂಡಿರುವ ಅಕ್ಕಿ ಉಂಟಲ್ಲ ಅದರ ನೀರೆಲ್ಲ ತೆಗೆದು ನಾವು ಹಾಕೊಳ್ಬೇಕು. ಮೈನ್ ಆಗಿ ಈಗ ಟೊಮೆಟೊ ಪಂಜಾಬಿ ಟೊಮೆಟೊ ರೈಸ್ ರೆಡಿ ಆಗ್ತಾ ಇದೆ. ಅದಕ್ಕೆ ಈಗ ರೈಸ್ ಆ್ಯಡ್ ಮಾಡ್ತಾ ಇದ್ದೇವೆ. ನಾನೀಗ ಸೋನಾ ಮಸೂರಿ ರೈಸ್ ತಗೊಂಡಿದ್ದೇನೆ. ಇಲ್ಲದ್ರೆ ನಮಗೆ ಬಾಸುಮತಿ ರೈಸು ತಗೊಳ್ಬೋದು. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ರೈಸ್ ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಹಾಕೊಳ್ಬೋದು ಮಸಾಲೆಗೆ. ಹೌದು. ಈಗ ನಾನು ಇವತ್ತು ತೋರಿಸಿದ್ದು 1 ಗ್ಲಾಸ್ ರೈಸಿಗೆ ಎಷ್ಟು ಮಸಾಲೆ ಬೇಕು ಹೇಳಿ. ರೈಸಿದು ಕ್ವಾಂಟಿಟಿ ಜಾಸ್ತಿ ಆದರೆ ಸ್ವಲ್ಪ ಮಸಾಲೆದು ಎಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೇಕು ನಾವು. ಈಗ ಇದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಇದು ಮಾಡ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಅಳತೆ ಪ್ರಕಾರ ನೀರು ಹಾಕಬೇಕು. ಈಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ 1-2-3 ಎಲೆ, ಅದೊಂದು ಚೆನ್ನಾಗಿ ಒಂದು ನಮಗೆ ಫ್ಲೇವರ್ ಕೊಡ್ತದೆ. ಹಾಗೆ ಇದ್ಯಾವುದು ಸಹ ನಾನು ಪೇಸ್ಟ್ ಮಾಡ್ಕೊಳ್ಳಿಲ್ಲ, ಈ ಸೊಪ್ಪೆಲ್ಲ ನಾನು ಇಡೀ ಹಾಕ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾವೀಗ ನೀರು ಹಾಕೊಳ್ಳುವ. ಆಗ ನಾವು ಈ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೇವಲ್ಲ ಅದರ ಅಳತೆ ಪ್ರಕಾರ ಹಾಕಿದ್ರೆ ನಮಗೆ ರೈಸ್ ಚೆನ್ನಾಗಿ ಬರ್ತದೆ. ಈಗ ಅದರಲ್ಲಿ ನಾವು 2 ಸತಿ ಹೌದು, 2 ಹಾಕಬೇಕು. ಈಗ 1 ಗ್ಲಾಸನ್ನು ನಾವು ಆಗಲೇ ಸ್ವಲ್ಪ ನಮ್ಮ ಮಿಕ್ಸಿಯಲ್ಲೆಲ್ಲ ಮಸಾಲೆ ಬದಿಯಲ್ಲಿ ಉಳ್ಕೊಂಡಿದೆ. ಯಾವುದೇ ಒಂದು ವಸ್ತು ನಾವು ಇದನ್ನೆಲ್ಲ ವೇಸ್ಟ್ ಮಾಡಬಾರ್ದು. ಆ ನೀರನ್ನೇ ಮಿಕ್ಸ್ ಮಾಡಿ ನಾವು ಹಾಕೊಂಡ್ರೆ ಆಯಿತು. ಹಾಗೆ ಇದಕ್ಕೆ ಇನ್ನೊಂದು ಗ್ಲಾಸ್ ನೀರು ಹಾಕಿ. ಒಂದು ಬಾಲ್ಗೆ ರೈಸಿಗೆ 2 ಲೋಟ ನೀರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬರುವಾಗ ನಾವು ಕ್ಲೋಸ್ ಮಾಡ್ಕೊಳ್ಬೇಕು ಕುಕ್ಕರ್. ಈಗ ಡೈರೆಕ್ಟ್ ಕ್ಲೋಸ್ ಮಾಡಲಿಕ್ಕಿಲ್ಲ, ಇಲ್ಲ ಒಂದು ಕುದಿ ಬರಬೇಕು, ಕ್ಲೋಸ್ ಮಾಡ್ಕೊಳ್ಬೇಕು. ನೀರು ಕುದಿತಾ ಇದೆ. ಇದು ಒಂದು ಕುದಿ ಬಂದರೆ ಸಾಕು. ಒಂದು ಕುದಿ ಬರ್ತಾ ಇರುವಾಗ ಹೌದು, ನಾವೀಗ ಅದರ ಮುಚ್ಚಳ ಹಾಕೊಳ್ಳುವ. ಸ್ವಲ್ಪ ನಾವು ಇನ್ನೂ ಅದಕ್ಕೆ ಒಂದು ಟೇಸ್ಟ್ ಕೊಡಲಿಕ್ಕೆ ಸ್ವಲ್ಪ ಆಗ ಉಳಿದ ತುಪ್ಪವನ್ನು ಹಾಕೊಳ್ಳುವ. ನಾವು ಮೇಲಿಂದ ಹಾಕೊಳ್ಳುವ. ಇನ್ನು ಮುಚ್ಚಿ ಬಿಡುವ. 1 ಅಥವಾ 2 ವಿಸಿಲ್ ಬಂದರೆ ರೆಡಿ ಆಗ್ತದೆ. 1ರಿಂದ 2 ವಿಸಿಲ್ ಬಂದರೆ ಸಾಕು. ಓಕೆ, ಈಗ ಹೊಸ ವರ್ಷಕ್ಕೆ ಏನು ಡಿನ್ನರು ರೆಡಿ ಆಗ್ತಾ ಉಂಟು. ಹೌದು. ಬೇರೆ ಏನು ಹೊಸ ವರ್ಷದ ಬೇರೆ ಏನು ಈಗ ಏನು ಡಿಶಸ್ಗಳನ್ನು ನೀವು ಮಾಡ್ತೀರಾ? ಬೇರೆ ಸ್ವೀಟ್ಸ್ ಎಲ್ಲ ಮಾಡ್ತೇವೆ ಮನೇಲಿ ಮಾಡ್ತೇವೆ. ಮತ್ತೇನಾದರೂ ಜ್ಯೂಸ್ ಐಟಮ್ ಈ ಥರ ಎಲ್ಲ? ಜ್ಯೂಸ್ ಆಲ್ರೆಡಿ ಏನಾದರೂ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಡ್ತೇವೆ. ಯಾಕಂದ್ರೆ ನ್ಯೂ ಇಯರ್ ಅಂತ ಹೇಳುವಾಗ ಗೆಸ್ಟ್ಗಳು ಬರ್ತಾ ಇರ್ತಾರೆ, ಫ್ರೆಂಡ್ಸ್ ಬರ್ತಾರೆ. ಆಕ್ಚುಲಿ ನಾನ್ ವೆಜ್ ಎಲ್ಲ ಜಾಸ್ತಿ ಮಕ್ಕಳದ್ದು ಫ್ರೆಂಡ್ಸ್ ಬರ್ತಾ ಇರ್ತಾರೆ. ಹಾಗೆ ಈ ಜ್ಯೂಸು ಅಂಥದ್ದೆಲ್ಲ ಪ್ರಿಪೇರ್ ಮಾಡಿ ನಾವು ಫ್ರಿಜ್ಜಲ್ಲಿ ರೆಡಿ ಇಡ್ತೇವೆ. ಸರಿ, ಈಗ ನಮ್ದು ರೆಡಿ ಆಗಿದೆ, ಬಂದ್ ಮಾಡಿಕೊಳ್ಳುವ ನಾವು. ಇನ್ನು ಸ್ವಲ್ಪ ಒಂದು 5 ನಿಮಿಷದಲ್ಲಿ ಇದು ತಣ್ಣ ಆದ ತಕ್ಷಣ ಸರ್ವ್ ಮಾಡ್ಕೊಂಡ್ರೆ ಆಯ್ತು. ಯಾವುದು? ಟೊಮೆಟೊ ಪಂಜಾಬಿ ರೈಸ್. ಪಂಜಾಬಿ ಟೊಮೆಟೊ ರೈಸ್. ಪಂಜಾಬಿ, ಇದು ನಂದು ಟೊಮೆಟೊ ಮೊದಲು ಬಂತು. ಪಂಜಾಬಿ ಟೊಮೆಟೊ ರೈಸ್. ಹೌದು. ಹಾಗಾದ್ರೆ ಅದನ್ನು ಟೇಸ್ಟ್ ಮಾಡ್ಲಿಕ್ಕೆ ಮಾತ್ರ ಇನ್ನು ಬಾಕಿ. ಓಕೆ, ಈಗ ನಾವು ನಮ್ದು ಪಂಜಾಬಿ ರೈಸ್ ರೆಡಿ ಆಗಿದೆ ಅಂತ ನೋಡ್ಕೊಳ್ಳೋಣ. ಟೊಮೆಟೊ ರೈಸ್ ನೋಡಿ, ಈಗ ವಿಸಿಲೆಲ್ಲ ಹೋಗಿದೆ. ಘಮ 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 ಬರ್ತಾ ಇದೆ. ನಮ್ಮ ರೈಸು ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಹೊಸ ವರ್ಷಕ್ಕೆ ರೈಸ್ ರೆಡಿ ಆಗಿದೆ. ನಾವೀಗ ಸರ್ವ್ ಮಾಡ್ಕೊಳ್ಳೋಣ. ಹೌದು. ಟೊಮೆಟೊ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿ. ಇದರದ್ದು ಸ್ಪೆಷಲ್ ಯಾವುದಲ್ಲ ಟೊಮೆಟೊದು ನಾವು ಏನು ಮಸಾಲೆ ಮಾಡ್ಕೊಡೋದು, ಅದೇ ಒಂದು ಸ್ಪೆಷಲ್ ಇದರಲ್ಲಿ. ಬೇಕಿದ್ರೆ ಸ್ವಲ್ಪ ತುಪ್ಪವನ್ನು ಸಹ ಮಿಕ್ಸ್ ಮಾಡ್ಕೊಳ್ಬೋದು.
ನೋಡಿ ಈಗ ನಮ್ಮದು ಪಂಜಾಬಿ ಟೊಮೆಟೊ ರೈಸ್ ತಯಾರಾಗಿದೆ. ನೀವು ಟೇಸ್ಟ್ ಮಾಡಿ ವೀಕ್ಷಕರಿಗೂ ಅದರ ಟೇಸ್ಟ್ ಬಗ್ಗೆ ಹೇಳಬೇಕು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್, ಪಂಜಾಬಿ ಟೊಮೆಟೊ ರೈಸ್ ಬಾತ್ ಸಾಕಾಗಿ ನಮ್ಮ ದಿವ್ಯಾ ಶೆಟ್ಟಿ ಮ್ಯಾಮ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಂದು. ಪಂಜಾಬಿ ಟೊಮ್ಯಾಟೊ ರೈಸ್ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಒಣಮೆಣಸು, ಧನಿಯಾ, ಜೀರಿಗೆಯನ್ನು ಹುರಿದು 5 ರಿಂದ 6 ಎಸಳು ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಚಕ್ಕೆ, ಏಲಕ್ಕಿ, ಮರಾಠಿ ಮೊಗ್ಗು, ತೆಂಗಿನ ತುರಿ ಹಾಕಿ ಹುರಿಯಿರಿ. ಆನಂತರ ಸ್ವಲ್ಪ ಟೊಮ್ಯಾಟೊ ಸೇರಿಸಿ ಹುರಿಯಿರಿ. ತಣ್ಣಗಾದ ನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ತುಪ್ಪ ಹಾಕಿ ಪುಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಬಟಾಣಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ ಬೆಳ್ತಿಗೆ ಅಕ್ಕಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿದು ಅಕ್ಕಿಯ 2 ಪಟ್ಟು ನೀರು, ಸ್ವಲ್ಪ ತುಪ್ಪ ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಪಂಜಾಬಿ ಟೊಮ್ಯಾಟೊ ರೈಸ್ ಸವಿಯಲು ಸಿದ್ಧ. ಎಸ್, ಪಂಜಾಬಿ ಟೊಮೆಟೊ ರೈಸ್ ಬಾತ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಪಂಜಾಬಿಯ ಮಸಾಲೆ ಏನು ಟೊಮೆಟೊ ಎಲ್ಲ ಹಾಕಿ ಮಸಾಲೆ ಮಾಡಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಉಂಟು. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರ್ಣೋ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೈಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಖಂಡೂರು. ಎಸ್, ಆವಾಗಲೇ ಹೊಸ ವರ್ಷದ ಸ್ಪೆಷಲ್ ಡಿಶ್ ಏನು ಅಂತ ಹೇಳಿದರೆ ಪಂಜಾಬಿ ರೈಸ್ ಬಾತನ್ನು ನಮ್ಮ ದಿವ್ಯಾ ಶೆಟ್ಟಿ ಮೇಡಮ್ ಹೇಳಿಕೊಟ್ಟಿದ್ದಾರೆ. ಇವಾಗ ಏನು ಸ್ಪೆಷಲ್ ಮಾಡ್ತಾರೆ ಮ್ಯಾಮ್? ಇವಾಗ ಆವಾಗಲೇ ನಮ್ಮದು ಪಂಜಾಬಿ ಟೊಮೆಟೊ ರೈಸ್ ರೆಡಿಯಾಗಿ ಇದೆ. ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ? ನೆಕ್ಸ್ಟ್ ಈಗ ಪಾಲಕ್ ಮೇಥಿ ಗ್ರೇವಿ ಅಂತ ಹೇಳಿ. ಪಾಲಕ್ ಮೇಥಿ ಇದು ನಾರ್ತ್ ಇಂಡಿಯನ್ ಡಿಶ್. ಬಟ್ ಪಾಲಕ್ ಮೇಥಿ ಜೊತೆಗೆ ನಾನು ನಮ್ಮ ಇಲ್ಲಿದ್ದು ಸ್ವಲ್ಪ ಬೇರೆ ವೆರೈಟಿದು ಸೊಪ್ಪು ಸಹ, ಪೌಷ್ಟಿಕವಾದ ಸೊಪ್ಪನ್ನೆಲ್ಲ ಹಾಕಿ ಇವತ್ತೊಂದು ಡಿಫ್ರೆಂಟ್ ಟೈಪಲ್ಲಿ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೇನೆ. ಪಾಲಕ್ ಮೇಥಿ ಗ್ರೇವಿ. ಹೌದು. ಓಕೆ, ಹಾಗಾದ್ರೆ ಪಾಲಕ್ ಮೇಥಿ ಗ್ರೇವಿಗೆ ಫಸ್ಟ್ ಏನು ಮಾಡಬೇಕು? ನಾವೀಗ ಇದಕ್ಕೆ ಸಹ ಒಂದು ಸ್ವಲ್ಪ ಮಸಾಲೆ ಮಾಡ್ಕೊಳ್ಬೇಕು. ಓಕೆ, ನಾವು ಫಸ್ಟಿಗೆ ಒಂದು ಬಾಣಲಿ ಇಟ್ಕೊಳ್ಳುವ. ಓಕೆ, ಸ್ವಲ್ಪ ಬಿಸಿ ಆಗಲಿ. ಓಕೆ, ನಮ್ಮದು ಇದು ಬಿಸಿಯಾಗಿ ಮಸಾಲೆ ಆಗುವಾಗ ಅದರೊಟ್ಟಿಗೆ ನಾವು ಇನ್ನೊಂದು ಕೆಲಸನೂ ಮಾಡ್ಕೊಳ್ಬೋದು. ನಾವು ಒಂದು ಚಿಕ್ಕ ಬೌಲಲ್ಲಿ ನೀರಿಟ್ಕೊಳ್ಳುವ. ನೀರಿಟ್ಕೊಳ್ಳುವ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳುವ. ಎಷ್ಟು? ಒಂದು ಲೋಟ ನೀರು ಸಾಕು? 1 ಲೋಟ ನೀರು ಸಾಕು. ನಾವೀಗ ಸ್ವಲ್ಪ ಪಾಲಕನ್ನು ಬೌಲ್ ಮಾಡ್ಕೊಳ್ಳಿಕ್ಕೆ. ಓಕೆ, ಒಂದು ಸೊಪ್ಪು ಮುಳುಗುವಷ್ಟು ಹಾಕಿದರೆ ಸಾಕು. ಓಕೆ, ಸಾಕು. ಸಾಕಾ? ಸಾಕು. ನಾನೀಗ ಇದರಲ್ಲಿ ಪಾಲಕ್ ಅಂತ ತಗೊಂಡಿದ್ದೇನೆ. ಇದನ್ನೇನು ಕಟ್ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ನಮಗೆ ಹೇಗೂ ಪೇಸ್ಟ್ ಮಾಡ್ಕೊಳ್ಬೇಕಾಗಿದೆ. ಈ ಪಾಲಕನ್ನು ಅದರೊಳಗೆ ಹಾಕೊಳ್ಳುವ. ಅಂದರೆ ಇದು ಈಗ ಬೇಯಲಿಕ್ಕೆ? ಬೇಯಲಿಕ್ಕೆ ಒಂದು ಕುದಿ ಬಂದರೆ ಸಾಕಿದು, ಬೇಯ್ತದೆ ಬೇಗ. ಓಕೆ, ಇದನ್ನ ಮುಳುಗಷ್ಟು ನೀರು ಹಾಕಬೇಕಾ? ಅಷ್ಟೇ ಸಾಕು. ಈಗ ಬಾಯ್ಲ್ ಆಗ್ತದೆ ಅದು. ಈಗ ನಮ್ಗೆ ಬಾಣಲೆ ಬಿಸಿ ಆಯ್ತಲ್ಲ, ನಾವೀಗ ಆಯಿಲ್ ಹಾಕೊಳ್ಳುವ ಇದಕ್ಕೆ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ನಾವು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅನ್ನು ಹಾಕ್ತಿದ್ವಿ. ಸಾಕು. ಈಗ ನಾವು ಇದು ಬಿಸಿ ಆದಮೇಲೆ ಎಣ್ಣೆ ಹಾಕೊಂಡಿದಾಗ ಬೇಗ ಎಣ್ಣೆ ಬಿಸಿ ಆಯ್ತು. ಈಗ ನಾವೀಗ ಒಂದು 2 ಸ್ಪೂನಷ್ಟು ನೀರುಳ್ಳಿ ಹಾಕೊಳ್ಳುವ. ಎಲ್ಲವನ್ನ ಹುರಿದೇ ನಾವು ಹುರಿದು ಮಾಡ್ಕೊಳ್ಬೇಕು. ಈಗ ನಾನು ಮೆಣಸಿನಕಾಯಿ ನಮ್ಗೆ ಎಷ್ಟು ಖಾರ ಬೇಕು ಅದಕ್ಕೆ ತಕ್ಕ ತಗೊಳ್ಬೇಕು. ನಾನೀಗ ಒಂದು 2 ಮೆಣಸದಷ್ಟು ಹಾಕ್ತೇನೆ, ಸಾಕು. ಅಂದರೆ ಖಾರ ಇರ್ಬೋದು. ಹಾಗೆ ಒಂದು 4 ಬೆಳ್ಳುಳ್ಳಿ, ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ. 4 ಬೆಳ್ಳುಳ್ಳಿ. ಹೌದು. ಬೆಳ್ಳುಳ್ಳಿ ಅಂತ ಬಂದಾಗ ಅದರ ಮೇಲೆ ಶುಂಠಿ ಸಹ ಬೇಕೇ ಆಗ್ತದೆ. ಶುಂಠಿ ಸಹ ಬೆಳ್ಳುಳ್ಳಿ ಎಷ್ಟು ಹಾಕಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಶುಂಠಿ ಹಾಕ್ಕೊಳ್ಬೇಕು. ಮತ್ತು ಹಾಗೆ ಹೇಳಿದಾಗೆ ಚಕ್ಕೆ, ಇದರದೊಂದು ಟೇಸ್ಟೇ ಬೇರೆ. ಚಕ್ಕೆ, ಲವಂಗ ಅದು ಸಿಗುವಾಗ ಎಲ್ಲ ಒಟ್ಟಿಗೆ ಸಿಗ್ತದೆ. ಅದು ಇದನ್ನು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಆಲ್ರೆಡಿ ಬೈತಾ ಉಂಟು, ಅದು ಬಾಯ್ಲ್ ಆಗಲಿ.
ಇದು ರೆಡಿ ಆಗುವಾಗ ಅದು ರೆಡಿಯಾಗಿರ್ತದೆ. ಓಕೆ, ಸ್ವಲ್ಪ ಸ್ಲಿಮ್ಮಲ್ಲಿ ಇಡ್ಲಾ? ಹಾಂ, ಸ್ಲಿಮ್ ಮಾಡಿ. ಈಗ ಸರಿಯಾಗಿ ಮಾತ್ರ ಇದು ನೀರುಳ್ಳಿ ಬ್ರೌನ್ ಕಲರ್ ಬರಬೇಕು ನಮಗೆ. ಖಾಲಿ ಫ್ರೈ ಆದರೆ ಸಾಕಾಗೋದಿಲ್ಲ. ಈ ಬ್ರೌನ್ ಕಲರ್ ಬಂದಮೇಲೆ ಅದರ ಟೇಸ್ಟ್ ಚೇಂಜ್ ಬರೋದು ನಮಗೆ. ಬ್ರೌನ್ ಆಗ್ತಾ ಇದೆ ನೀರುಳ್ಳಿ. ಇದಕ್ಕೆ ಟೊಮೆಟೊ. ಒಂದು ಟೊಮೆಟೊದಷ್ಟು ಹಾಕೊಳ್ಬೇಕು. ಇದು ರೈಸ್ ಐಟಮ್ ಜೊತೆ ಎಲ್ಲ ತಿನ್ನಲಿಕ್ಕೆ? ಹಾಂ, ರೈಸ್, ಚಪಾತಿ ಮತ್ತು ನಮ್ಮ ಫ್ರೈಡ್ ರೈಸು, ಜೀರಾ ರೈಸು ಯಾವುದಕ್ಕೂ ಆಗ್ತದೆ. ಚಪಾತಿಗೆಲ್ಲ ಒಳ್ಳೆಯದಾಗುತ್ತೆ. ಹೌದಲ್ಲ, ಫ್ರೈ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ. ಉಪ್ಪಾಗ ಹೇಳಿದಾಗೆ ರುಚಿಗೆ ಸಹ ಮತ್ತೆ ಇದು ಬೇಗ ಬೇಯಲಿಕ್ಕೆ ಸಹ ಆಗ್ತದೆ. ಹೌದು, ಈರುಳ್ಳಿ ನೀವು ಹೇಳಿದಾಗೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಹೌದು, ಸರಿ, ಅದನ್ನು ಆಫ್ ಮಾಡಿ. ನಮ್ದು ಇದು ರೆಡಿ ಆಯಿತು. ಎರಡು ಸಹ ಸ್ವಲ್ಪ ತಣ್ಣಗಾಗಲಿ. ಈಗ ನಮ್ದಿದು ಪಾಲಕ್ ಸೊಪ್ಪು ಬಾಯ್ಲ್ ಆಗಿದೆ. ನಾವು ಇದನ್ನೊಂದು ಕೋಲ್ಡ್ ವಾಟರಿಗೆ ಹಾಕೊಳ್ಳುವ. ಬಿಸಿಯಿಂದ ತೆಗೆದು ಕೋಲ್ಡ್ ವಾಟರ್ಗೆ ಹಾಕೊಳ್ಳೋದು. ಕಾಂಬಿನೇಷನ್ ಒಳ್ಳೆ ಇರುತ್ತೆ ಅಲ್ಲ ನೋಡಿ. ಒಂದು ನಮಗೆ ಕಲರ್ ಹೋಗೋದಿಲ್ಲ, ಅದ್ರದ್ದು ನ್ಯಾಚುರಲ್ ಕಲರ್ ಸಿಗ್ತದೆ. ಎರಡನೇದಾಗಿ ಬಿಸಿ ಬೇಗ ನಾವು ತಣ್ಣೀರಿಗೆ ಹಾಕೊಂಡ್ರೆ ನಾವು ಬೇಗ ಮಿಕ್ಸಿಗೆ ಮಾಡ್ಕೊಳ್ಬೋದು. ಅದರಿಂದ ಎರಡು ಉಪಯೋಗನೂ ಇದೆ ನಮಗೆ. ಸಾಕು, ಈಗ ಇಷ್ಟು. ನಾವೀಗ ಒಂದು ಮಿಕ್ಸಿ ಜಾರ್ ತಗೊಳ್ಳುವ. ಮಿಕ್ಸಿ ಜಾರ್ ರೆಡಿ. ಪಾಲಕ್ ಸೊಪ್ಪು ಮತ್ತು ಗ್ರೇವಿಯನ್ನು ಒಟ್ಟಿಗೆ ಮಿಕ್ಸ್ ಮಾಡೋದಾ? ಹಾಂ, ಈಗ ಈ ಮಸಾಲೆ ಮತ್ತು ಪಾಲಕನ್ನು ಒಟ್ಟಿಗೆ ನಾವು ಪೇಸ್ಟ್ ಮಾಡ್ಕೊಳ್ಬೇಕು ಸರಿಯಾಗಿ. ಪಾಲಕ್ ಜೊತೆಗೆ ಈ ಮಸಾಲೆನೆಲ್ಲ ಹಾಕೊಳ್ಳೋ ನಾವು. ಇದನ್ನೆಲ್ಲ ಈಗ ಸರಿಯಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು. ಪಾಲಕ್ ಮತ್ತು ಟೊಮೆಟೊ ಮಸಾಲೆ. ಹೌದು, ಅದಕ್ಕೆ ನೀರು ಹಾಕ್ಲಿಕ್ಕಿಲ್ಲ? ನೀರು ಬೇಡ, ಯಾಕಂದರೆ ಪಾಲಕ್ ನಾವು ಬೇಯಿಸಿದ್ದೇವಲ್ಲ, ನೀರಿನ ಅಗತ್ಯ ಇಲ್ಲ ಅದಕ್ಕೆ. ಆಲ್ಮೋಸ್ಟ್ ಮಸಾಲೆ ರೆಡಿ ಆಗಿದೆ. ಹೌದು, ನೋಡಿ ನಮ್ಮ ಮಸಾಲೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಹಾಂ, ಈಗ ನಾವು ಇನ್ನೊಮ್ಮೆ ಬಾಣಲೆಯನ್ನು ಬಿಸಿ ಮಾಡಿಕೊಳ್ಳುವ. ಆಲ್ರೆಡಿ ಆ ಬಾಣಲೆಗೆ ಅದೇ ಬಾಣಲೆಗೆ ಹಾಕೊಳ್ಳುವ, ಯಾಕಂದರೆ ನಮ್ಮ ಆಯಿಲ್ ಅದೇ ಇರೋದು ಅದರಲ್ಲಿ. ಸೊ ಬೇರೆ ಬೇಕಂತ ಅಗತ್ಯ ಇಲ್ಲ. ಈಗ ಅವಾಗಿನ ಬಿಸಿ ಇದೆ ಇದು. ನಾನೀಗ ಸ್ವಲ್ಪ ಬೆಣ್ಣೆ ತಗೊಳ್ತಾ ಇದ್ದೇನೆ. ಬೆಣ್ಣೆ. ಈಗ ಬೆಣ್ಣೆಯಲ್ಲಿಗೆ ಉಳಿದ ಸೊಪ್ಪನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಒಂದು ಚಮಚದಷ್ಟು ಬೆಣ್ಣೆ ಹಾಕ್ತಾ ಇದ್ದೇನೆ. ಬೆಣ್ಣೆ ಸ್ವಲ್ಪ ಸರಿಯಾಗಿ ಮೆಲ್ಟ್ ಆಗಲಿ. ಬೆಣ್ಣೆಯಲ್ಲಿ ಯಾಕೆ ಫ್ರೈ ಮಾಡ್ತಾ ಇದ್ದೇನೆಂದರೆ, ಈಗ ನಾನೀಗ ಅದರಲ್ಲಿ ಮೆಂತ್ಯ ಸೊಪ್ಪು ಕಹಿ ಅಂಶ ಜಾಸ್ತಿ. ಈ ಕಹಿ ಅಂಶ ಹೋಗಲಿಕ್ಕೆ ನಾನು ಬೆಣ್ಣೆಯಲ್ಲಿ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡ್ತಾ ಇದ್ದೇನೆ. ಅದು ಬೆಣ್ಣೆ? ಹೌದು, ಅಂದರೆ ಬೆಣ್ಣೆಯಲ್ಲಿ ಹಾಕಿದ್ರೆ ಕಹಿ ಅಂಶ ತುಂಬ ಎಲ್ಲ ಹೋಗ್ತದೆ. ಎಣ್ಣೆಯಲ್ಲೂ ಆಗ್ತದೆ, ಬಟ್ ಬೆಣ್ಣೆಯಲ್ಲಿ ಸ್ವಾದನೂ ಬೇರೆ ಸಿಗ್ತದೆ ನಮಗೆ, ಅದರ ಕಹಿ ಅಂಶ ಸಹ ಹೋಗ್ತದೆ. ಈಗ ನಾನೀಗ ಇದರಲ್ಲಿ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಹೇಳಿ ಬರ್ತದೆ, ಅದು ಒಳ್ಳೆ ಫ್ಲೇವರ್ ಅದು. ಅದ್ರ ಜೊತೆಗೆ ವಿಟಮಿನ್ ಸೊಪ್ಪು. ಹಾಂ, ವಿಟಮಿನ್ ಸೊಪ್ಪು ಹೇಳಿ ಹೆಚ್ಚಾಗಿ ನಾವು ಮನೆಯಲ್ಲೇ ಇರ್ತದೆ, ಶಾಪಲ್ಲಿ ಸಿಗ್ತದೆ. ಇದು ಮೂರನ್ನು ನಾನು ತಗೊಂಡಿದ್ದೇನೆ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ಲಿಮ್ ಇದೆಯಾ? ಸಾಧಾರಣ ಒಂದು ಕಪ್ನಷ್ಟು ಸೊಪ್ಪು ಇದೆಯಲ್ಲ? ಹೌದು, ಒಂದು ಕಪ್ನಷ್ಟು ಇದೆ. ಈ 3 ಬಗೆಯ ಸೊಪ್ಪೆ ಇದರಲ್ಲಿ ಸ್ಪೆಷಲ್? ಹೌದು. ಹಾಗಾದ್ರೆ ಈಗ ಟೋಟಲ್ ನಾವೀಗ ಈ ಒಂದು ಇದಕ್ಕೆ 4 ಬಗೆಯ ಸೊಪ್ಪು ಹಾಕ್ತಾ ಇದ್ದೀವಿ. ಸ್ಮೆಲ್ ಎಲ್ಲ ಬಿಡ್ತಾ ಇದೆ ಈಗ. ಸೊಪ್ಪಿನ ಸ್ಮೆಲ್. ಹೌದು, ಇಡೀ ನಮ್ಮ ಸೌರುಚಿ ಅಡುಗೆ ಮನೆಯಲ್ಲೇ ಹರಡ್ತಾ ಇದೆ. ಮತ್ತು ನಮ್ಮ ಯಾವುದೇ ಸೊಪ್ಪಲ್ಲಿ ಅದರಲ್ಲಿ ನೀರಿನಂಶ ಇರ್ತದೆ ಸ್ವಲ್ಪ. ನಾವು ನೀರು ಹಾಕಬೇಕಂತಲೇ ಇಲ್ಲ. ಈಗ ತಯಾರಾಗಿದೆ. ನಾವು ಇದನ್ನು ಬದಿಲಿಟ್ಕೊಳ್ಳುವ. ಈಗ ಇನ್ನೊಂದು ಬಾಣಲೆ ಇಟ್ಕೊಳ್ಳುವ ನಾವು. ಇದಕ್ಕೆ ಆಯಿಲ್ ಹಾಕಲಿಕ್ಕೆ ಇದಕ್ಕೆ ನಾವು ನಮ್ಮ ಸನ್ ಪ್ರೀಮಿಯಂ ಆಯಿಲನ್ನು ಹಾಕೊಳ್ಳುವ.
ಓಕೆ, ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಹಾಂ, ಸಾಕು. ಸ್ವಲ್ಪ ಬಿಸಿ ಆಗಲಿ. ಓಕೆ, ಎಣ್ಣೆ ಬಿಸಿ ಆಗ್ತಾ ಇದೆ. ನಾವು ಇದಕ್ಕೆ ನೀರುಳ್ಳಿ ಕಟ್ ಮಾಡಿ ಉಳಿದ ನೀರುಳ್ಳಿ ಹಾಕೊಳ್ಳುವ. ನಾವು ಈ ಒಂದು ಏನು ಗ್ರೇವಿ ಹೇಳಿದ್ರಿ? ಇದು ಪಾಲಕ್ ಮೇಥಿ ಗ್ರೇವಿ. ಪಾಲಕ್ ಮೇಥಿ ಗ್ರೇವಿಗೆ ನಾವು 3 ಸತಿ ಒಲೆ ಉರಿಸ್ಬೇಕು. ಹೌದು. ಇದು ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ನಾನು ಕಟ್ ಮಾಡಿ ಬೆಳ್ಳುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕದು. ನಮ್ಮ ನೀರುಳ್ಳಿ ಕಫಕ್ಕೆ ಒಳ್ಳೆಯದು, ಬೆಳ್ಳುಳ್ಳಿ ಡೈಜೆಷನಿಗೆ ಒಳ್ಳೆಯದು. ಅದರೊಟ್ಟಿಗೆ ನಮ್ಮ ಸೊಪ್ಪು ವಿಟಮಿನ್ ಎಲ್ಲ ಅದರಲ್ಲಿ ಸಿಗ್ತದೆ. ಸ್ವಲ್ಪ ಇದು ಹಾಕುವ, ಕರಿಬೇವು ಸೊಪ್ಪು ನಮ್ಮ ಸ್ವಾದಕ್ಕೆ. ಹಾಗೆ ಟೊಮೆಟೊ ಹಾಕೊಳ್ಳು. ಗ್ರೇವಿಗೆ ಟೊಮೆಟೊ ಎಲ್ಲ ಬಿದ್ದಾಗ ಹೌದು. ಈಗ ಸ್ವಲ್ಪ ಸಣ್ಣ ಉರಿಯಲ್ಲಿ ನಾವೀಗ ಅರುಣ ಮಸಾಲದವ್ರದ್ದು ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕೊಳ್ಳುವ. ಹೌದು, 1 ಚಮಚದಷ್ಟು ಸಾಕು. 1 ಚಮಚದಷ್ಟು ಮೆಣಸಿನ ಹುಡಿ. ಹೌದು, ಸಾಕಾ? ಹಾಂ, ಸಾಕು. ಸ್ವಲ್ಪ ಕೊತ್ತಂಬರಿ ಹುಡಿ ಸಾಕು. ಇದು ಕೂಡ 1 ಚಮಚ. ಹಾಂ, ಹೌದು, ಅದು 1 ಚಮಚ ಸಾಕು. ಹಾಗೆ ಅರುಣದವರದ ಹಳದಿ ಹುಡಿ ಸಾಕೊಳ್ಳುವ. ಅರುಣ ಮಸಾಲವರ ಅರಿಶಿನ ಹುಡಿ. ಹೌದು, ಸಾಕು. ಸಾಕಾ? ಗ್ಯಾಸ್ 3 ಹುಡಿಗಳು ಬಿದ್ದಾಗ ಹೌದು, ಅದರ ಗ್ರೇವಿಯ ಕಲರೇ ಚೇಂಜ್ ಆಗ್ತದೆ. ಇದೀಗ ಆ ಪುಡಿ ಎಲ್ಲ ಹಾಕಿದ ಮೇಲೆ ಬೇಗ ನಾವು ಮಸಾಲೆ ಹಾಕ್ಕೊಳ್ಬೇಕು. ಯಾಕಂದರೆ ಎಣ್ಣೆ ಎಲ್ಲ ಅದು ಬೇಗ ಅಡಿ ಹಿಡಿತದೆ. ಓಕೆ, ಇವಾಗ ನಮ್ಮ ಪಾಲಕ್ಕಿದ್ದು ಗ್ರೇವಿ ಮಿಕ್ಸ್ ಮಾಡಿ ರೆಡಿ ಆಗ್ತದೆ. ನಾವೀಗ ಆಗ ಬಾಯ್ಲ್ ಮಾಡಿದ ನೀರು ಉಂಟಲ್ಲ, ಅದನ್ನು ಈ ಮಿಕ್ಸಿಗೆ ಹಾಕ್ಕೊಳ್ಳುವ. ಯಾಕಂದರೆ ಇದರಲ್ಲಿ ಸಹ ನೀವಾಗಲೇ ಕೇಳಿದಾಗೆ ಅದರ ಅಂಶ ಎಲ್ಲ ಇದರಲ್ಲೇ ಇದೆ. ನೀರು ನಮಗೆ ಎಷ್ಟು ಯಾವ ಹದಕ್ಕೆ ಬೇಕು ಅದನ್ನು ನೋಡಿ ಹಾಕೊಂಡ್ರೆ ಆಯಿತು. ರೈಸಿಗಾದ್ರೆ ಸ್ವಲ್ಪ ನೀರಿದ್ರೆ ಜಾಸ್ತಿ, ಚಪಾತಿ ಆದ್ರೆ ಸ್ವಲ್ಪ ಗ್ರೇವಿ. ನಾವೀಗ ನಾವು ಮಾಡೋ ಹದ ಮಾಡಿದರೆ ಕರೆಕ್ಟ್ ಆಗ್ತದೆ. ರೈಸಿಗೂ ಆಗ್ತದೆ, ಚಪಾತಿ ದೋಸೆ ಯಾವುದಕ್ಕೂ ಆಗ್ತದೆ ಅದು. ಈಗ ನಾವು ಫ್ರೈ ಮಾಡಿದ್ದು ಸೊಪ್ಪನ್ನು ಇದಕ್ಕೆ ಹಾಕೊಳ್ಳುವ. ಹಾಕ್ಲಾ? ಹಾಂ, ಹಾಕಿ. ಮೂರು ಬಗೆಯ ಸೊಪ್ಪು, 4 ಬಗೆಯ ಸೊಪ್ಪು ರೆಡಿಯಾಗಿದೆ ಈಗ. ಒಂದು 2 ನಿಮಿಷ ಬೆಂದರೆ ಹಾಂ, ಸಾಕು. ಈಗ 1 ಕುದಿ ಬಂದರೆ ಸಾಕು. ಈಗ ನಮ್ಮ ಮೇಥಿ ಪಾಲಕ್ ಗ್ರೇವಿ ರೆಡಿ ಆಗ್ತದೆ. ಇದರ ಜೊತೆ ಒಂದು ರೈಸ್ ಐಟಮ್ ಇದ್ದರೆ ಗಮ್ಮತ್ತಾಗಿರುತ್ತೆ. ರೈಸು, ಚಪಾತಿ, ಫ್ರೈಡ್ ರೈಸು, ಜೀರಾ ರೈಸು ಯಾವುದಕ್ಕೂ ಸಹ ಇದು ಸೂಟ್ ಆಗ್ತದೆ. ಓಕೆ, ಈಗ ನಮ್ಮದು ಪಾಲಕ್ ಮೇಥಿ ಗ್ರೇವಿ ರೆಡಿ ಆಗ್ತಾ ಇದೆ. ರೆಡಿಯಾಗಿದೆ. ಆಫ್ ಮಾಡ್ಕೊಳ್ಳುವ. ಮಾಡಲಿಕ್ಕೆ ಮಾತ್ರ ಬಾಕಿ. ಹೊಸ ವರ್ಷದ ಸ್ಪೆಷಲ್ ಪಾಲಕ್ ಗ್ರೇವಿ. ಹೌದು. ಓಕೆ, ಗ್ರೇವಿ ನಾವೀಗ ಸರ್ವ್ ಮಾಡ್ಕೊಳ್ಳುವ. ಚೆನ್ನಾಗಿ ಬಂದಿದ್ದಾರಾ? ಚೆನ್ನಾಗಿ, ನೋಡಲಿಕ್ಕೆ ಚೆನ್ನಾಗಿದೆ. ಟೇಸ್ಟ್ ಏನು ನೋಡಬೇಕು ಹೇಗೆ ಇದೆ ಅಂತ. 4 ಬಗೆಯ ಸೊಪ್ಪು, ವಿಟಮಿನ್ ಪಾಲಕ್. ಇಲ್ಲಾಂದ್ರೆ ಸೊಪ್ಪು ಅಂತ ಹೇಳಿದ್ರೆ ಸ್ವಲ್ಪ ದೂರ ಇರ್ತಾರಲ್ಲ. ಸ್ವಲ್ಪ ಸ್ಪೂನ್ ಕೊಡಿ. ಮೇಲಿಂದ ಸ್ವಲ್ಪ ತುಪ್ಪವನ್ನು ಹಾಕಿ ಬಿಡುವ. ಈಗ ನಮ್ಮದು ಪಾಲಕ್ ಮೇಥಿ ಗ್ರೇವಿ ರೆಡಿಯಾಗಿದೆ. ನೀವು ಟೇಸ್ಟ್ ಮಾಡಿ ವೀಕ್ಷಕರಿಗೂ ಟೇಸ್ಟನ್ನು ತಿಳಿಸ್ಬೇಕು. ಓಕೆ ಮ್ಯಾಮ್, ಘಮ ಅಂತ ಬರ್ತಾ ಉಂಟು. ಪಾಲಕ್ ಮೇಥಿ ಗ್ರೇವಿ ಅಲ್ಲ, ಸಾಕಾಗಿದೆ. ಟೇಸ್ಟ್ ನೋಡುವ ಹೇಗೆ. ಓಕೆ ಓಕೆ. ಎಸ್, ಪಾಲಕ್ ಮೇಥಿ ಗ್ರೇವಿ ಸಾಕಾಗಿ ಬಂದಿದೆ. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಬನ್ನಿ. ಪಾಲಕ್ ಮೇಥಿ ಗ್ರೇವಿ ತಯಾರಿಸುವ ವಿಧಾನ. ಮೊದಲಿಗೆ ಪಾಲಕ್ ಸೊಪ್ಪನ್ನು ಮುಳುಗುವಷ್ಟು ನೀರು ಹಾಕಿ ಬೇಯಿಸಿ ತಣ್ಣನೆಯ ನೀರಿನಲ್ಲಿ ಅದ್ದಿ ತೆಗೆಯಿರಿ. ಇನ್ನೊಂದೆಡೆ
ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕಿ ಬಿಸಿ ಮಾಡಿಕೊಂಡು ಈರುಳ್ಳಿ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಹಾಕಿ ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬರುವವರೆಗೂ ಹುರಿದು ಟೊಮ್ಯಾಟೊ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಹುರಿದು ಬೇಯಿಸಿ. ಆನಂತರ ಬೇಯಿಸಿದ ಪಾಲಕ್ ಸೊಪ್ಪು ಹಾಗೂ ಹುರಿದ ಮಸಾಲೆ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಬೆಣ್ಣೆಯನ್ನು ಬಿಸಿ ಮಾಡಿಕೊಂಡು ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ವಿಟಮಿನ್ ಸೊಪ್ಪು ಹಾಕಿ ಘಮ ಬರುವವರೆಗೂ ಹುರಿಯಿರಿ. ಬಳಿಕ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಟೊಮ್ಯಾಟೊ ಹಾಕಿ ಹುರಿದು ಅರುಣಾ ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಶಿನ ಪುಡಿ, ರುಬ್ಬಿದ ಮಸಾಲೆ ಹಾಕಿ ಹುರಿದು ಬೇಯಿಸಿ. ಕುದಿ ಬಂದ ನಂತರ ಹುರಿದ ಸೊಪ್ಪನ್ನು ಹಾಕಿ 1-2 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಪಾಲಕ್ ಮೇಥಿ ಗ್ರೇವಿ ರೆಡಿ. ಎಸ್ ಮ್ಯಾಮ್, ಹೊಸ ವರ್ಷದ 2 ಡಿಶ್ ರೆಡಿಯಾಗಿದೆ. ಸಾಕಾಗಿ ಬಂದಿದೆ. ನನಗೆ ಅದರ ಸ್ಮೆಲ್ ನೋಡುವಾಗಲೇ ಅನಿಸ್ತಾ ಇದೆ ಏನು ಹೊಸ ವರ್ಷ 2023 ಹೇಗೆ ಬಂದಿದೆ ಅದೇ ಥರ ನಮ್ಮ ಅಡುಗೆ ಕೂಡ ಬಂದಿದೆ ಅಂತ ಅನಿಸ್ತದೆ. ಈಗ ಯಾವುದನ್ನು ಟೇಸ್ಟ್ ನೋಡುವ ಫಸ್ಟಿಗೆ? ಎಲ್ಲಿಂದ ಇದು ಮಾಡಿ ಪಾಲಕ್ ಟೇಸ್ಟ್ ನೋಡಿ. ಪಾಲಕ್ ಟೇಸ್ಟ್ ನೋಡುವಲ್ಲ, ಆಮೇಲೆ ನಾವು ರೈಸ್ ಐಟಮ್ ನೋಡುವಲ್ಲ. ಓಕೆ, ತಗೊಳ್ಳಿ. ನಾರ್ಮಲಿ ಇದಕ್ಕೆ ಚಪಾತಿ ಎಲ್ಲ ಇದ್ದಿದ್ರೆ ಚಪಾತಿ ರೈಸಿಗೆಲ್ಲ ಚಂದ ಆಗ್ತದೆ. ಓಕೆ. ಹೇಗೆ ಆಗಿದೆ? ಸಾಕಾಗಿದೆ. ಪಾಲಕ್ದು ಎಲೆಯ ಅಂಶ ನಾವು ನೀರಲ್ಲಿ ಹಾಕಿದ್ದುಂಟಲ್ಲ, ಅದು ಅಷ್ಟು ಗೊತ್ತಾಗಲ್ಲ. ಅದು ನೀರಲ್ಲಿ ಹಾಕಿದ್ರೆ ಅದರ ಟೇಸ್ಟ್ ಇನ್ನೂ ಚಂದ ಬರುತ್ತೆ. ಎಲ್ಲ ವಿಟಮಿನ್ ಸೊಪ್ಪು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಇದಕ್ಕೊಂದು 2 ಚಪಾತಿ ಇದ್ರೆ ಸಾಕಾಗಿದೆ. ಆಮೇಲೆ ಅದನ್ನು ನಾವು ಚಪಾತಿ ಜೊತೆ ತಿನ್ನುವ ಅಂತ ಹೇಳ್ತಾ ಈಗ ರೈಸ್ ಐಟಮ್. ಇದು ನಮ್ಮದು ಪಂಜಾಬಿ ಟೊಮೆಟೊ ರೈಸ್. ಓಕೆ, ಪಂಜಾಬಿ ಟೊಮೆಟೊ ರೈಸ್. ಪಂಜಾಬಿ ಟೊಮೆಟೊ ರೈಸನ್ನು ನಾವೀಗ ಕರ್ನಾಟಕದಲ್ಲಿ ತಿಂತಾ ಇದ್ದೀವಲ್ಲ. ಸಾಕಾಗಿದೆ. ನಾವು ಪಂಜಾಬಿ ರೈಸ್ ಅಂತೂ ಫುಲ್ಲು ಖಾಲಿ ಮಾಡ್ಬೋದು ನನಗೆ. ಆಮೇಲೆ ಇದ್ರ ಜೊತೆ ಚಪಾತಿ ಜೊತೆ ಇದನ್ನು ಕೂಡ ತಿನ್ಬೋದು. ಹೇಗೆ ಅನ್ನಿಸ್ತು ಹೊಸ ವರ್ಷಕ್ಕೆ ಮೊದಲ ಎಪಿಸೋಡ್ ನೀವು ಮಾಡಿದ್ದೀರಾ? ತುಂಬ ಖುಷಿ ಆಯಿತು. ಯಾಕಂದರೆ ಹೊಸ ವರ್ಷದ ಮೊದಲ ಎಪಿಸೋಡ್ ನನಗೆ ಅವಕಾಶ ಕೊಟ್ಟಿರುವಾಗ ಇನ್ನೂ ತುಂಬ ಖುಷಿ ಆಯಿತು. ಹಾಗಾಗಿ ನಮ್ಮ ಟಿವಿದೆಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಓಕೆ, ಎಸ್, ಹೊಸ ವರ್ಷದ ನಮ್ಮದು ಪಾಲಕ್ ಮೇಥಿ ಮತ್ತು ಇನ್ನೊಂದು ಪಂಜಾಬಿ ರೈಸ್ ಹೇಳಿದ್ದಕ್ಕೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಗಿಫ್ಟ್. ಧನ್ಯವಾದಗಳು. ಹಾಗೆಯೇ ನೀವು ಮನೆಯಲ್ಲಿ ರೈಸ್ ಐಟಮ್ ಮಾಡಿ ಅಂತೇಳಿ ಸಂತೋಷ್ ರೈಸ್ ಮಿಲ್ಸ್ ಅವರ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಎಸ್, ಹೊಸ ವರ್ಷದ ಮೊದಲ ಎಪಿಸೋಡಲ್ಲಿ ನಮ್ಮ ದಿವ್ಯ ಶೆಟ್ಟಿಯವರು ಒಂದು ಪಾಲಕ್ ಮೇಥಿ ಗ್ರೇವಿ ಹಾಗೂ ಪಂಜಾಬಿ ಟೊಮೆಟೊ ರೈಸ್ ಬರ್ತು ಸಾಕಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗುವ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.